ವಿ4 ಸ್ಟ್ರೀಮ್ ವಿ4 ನ್ಯೂಸ್ ಮೂಲಕ ಮೂಡಿಬರಲಿರುವ ಕನ್ನಡದ ಮೊದಲ OTT ಪ್ಲಾಟ್ಫಾರ್ಮ್ ಎಲ್ಲಾ ಬಗೆಯ ಮನೋರಂಜನೆಯ ಮೂಲಗಳನ್ನು ಒಂದೇ ಅಪ್ಲಿಕೇಶನ್ನಡಿ ತಂದು ಜನತೆಗೆ ಭರಪೂರ ಮನೋರಂಜನೆಯನ್ನು ಒದಗಿಸಬೇಕು ಅನ್ನೋದು ಇದರ ಹಿಂದಿರುವ ಮಹತ್ತರ ಉದ್ದೇಶ. ಇನ್ನು ಪಕ್ಕಾ ಮನೋರಂಜನೆಯ ಪ್ಯಾಕ್ ಅಂದ್ರೆ ಅದು ಡ್ರಾಮಾ. ವಿ4 ಸ್ಟ್ರೀಮ್ ಇಂತಹ 10 ನಾಟಕಗಳನ್ನು ಹೊತ್ತುಕೊಂಡು ಲಾಂಚ್ ಆಗ್ತಾ ಇದೆ. ಅಂತಹ ಡ್ರಾಮಾಗಳ ಪೈಕಿ ಒಂದು ಡ್ರಾಮಾ ಪೊಪ್ಪ. ಹಾಗಿದ್ರೆ ಪೊಪ್ಪನ ಕಥೆ ಏನು, ಇದರಲ್ಲಿ ಇರೋ ಸಂದೇಶ ಏನು, ಬನ್ನಿ ನೋಡ್ಕೊಂಡು ಬರೋಣ. ಅಪ್ಪ ಅಂದ್ರೆ ಆಕಾಶ ಅಂತ ಹೇಳ್ತಾರೆ. ಅಪ್ಪ ಅಂದ್ರೆ ಇಡೀ ಕುಟುಂಬದ ನೊಗವನ್ನ ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ಜೀವಮಾನವಿಡೀ ಕುಟುಂಬಕ್ಕಾಗಿ ತನ್ನ ಸರ್ವಸ್ವವನ್ನ ತ್ಯಾಗ ಮಾಡುವ ವ್ಯಕ್ತಿ. ಒಂದು ಕುಟುಂಬಕ್ಕೆ ಒಬ್ಬ ತಂದೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಮನ ಮುಟ್ಟುವಂತೆ ಸಮಾಜಕ್ಕೆ ತೋರಿಸುವ ನಾಟಕವೇ ಪೊಪ್ಪ. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸಮಾಜ ರತ್ನ ಲೀಲಾಧರ್ ಶೆಟ್ಟಿ ಕರಂದಾಡಿ ಸಾರಥ್ಯದಲ್ಲಿ ಕಾಪು ರಂಗತರಂಗ ಕಲಾವಿದರ ಪೊಪ್ಪ ನಾಟಕ ಈಗಾಗಲೇ ನೂರಾರು ಭರ್ಜರಿ ಪ್ರದರ್ಶನಗಳನ್ನು ಕಂಡಿರುವ ನಾಟಕ. ಇಂತಹ ಅದ್ಭುತ ನಾಟಕ ಈಗ ವಿ4 ಸ್ಟ್ರೀಮ್ OTT ಮೂಲಕ ವಿಶ್ವದಾದ್ಯಂತ ಇರುವ ನಾಟಕ ಪ್ರೇಮಿಗಳನ್ನು ತಲುಪಲು ಸಜ್ಜಾಗಿದೆ. ಉಡುಪಿ ಜಿಲ್ಲೆಯ ಕಾಪುವಿನ ರಂಗತರಂಗ ಕಲಾವಿದರು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸಮಾಜ ರತ್ನ ಲೀಲಾಧರ್ ಶೆಟ್ಟಿ ಕರಂದಾಡಿ ಸಾರಥ್ಯದಲ್ಲಿ ಮುನ್ನಡೆಯುತ್ತಿರುವ ಕಾಪು ರಂಗತರಂಗ ಕಲಾವಿದರ ಪೊಪ್ಪ ನಾಟಕ ಈಗಾಗಲೇ ನೂರಾರು ಭರ್ಜರಿ ಪ್ರದರ್ಶನಗಳನ್ನು ಕಂಡಿದೆ. ಶ್ಯಾಮ್ ಕುಮಾರ್ ಚಿತ್ರಾಪುರ ರಚನೆಯ ಖ್ಯಾತ ಸಂಗೀತ ಸಂಯೋಜಕ ನಿರ್ದೇಶಕ ಶರತ್ ಉಚ್ಚಿಲ ಅವರ ನಿರ್ದೇಶನದ ಈ ನಾಟಕವು ವಿ4 ಸ್ಟ್ರೀಮ್ನಲ್ಲಿ ಮೂಡಿಬರಲಿದೆ. ಇದಕ್ಕಾಗಿ ಶೂಟಿಂಗ್ ಪ್ರಕ್ರಿಯೆ ಕೂಡ ಸಂಪೂರ್ಣಗೊಂಡಿದೆ. ಒಂದು ಕುಟುಂಬಕ್ಕೆ ಅಪ್ಪ ಅಂದ್ರೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ತೋರಿಸಿಕೊಡುವ ಒಂದು ಅದ್ಭುತ ಕಥಾನಕ ಈ ಪೊಪ್ಪ ನಾಟಕ. ಒಂದು ಅದ್ಭುತ ಸಂದೇಶವನ್ನ ಹೊಟ್ಟೆ ಹುಣ್ಣಾಗಿಸುವಂತೆ ನಗಿಸಿ ಪ್ರೇಕ್ಷಕರ ಮನಸ್ಸಿಗೆ ಮುಟ್ಟಿಸುವಲ್ಲಿ ಈ ನಾಟಕ 100% ಯಶಸ್ವಿಯಾಗಿದೆ. ಗಂಗಸರ ಬೇಪ ರಾತು ಸುಲಭಜ್ಜಿ ರಾತ್ರಿ ಕಾಡಿಗೆ ಮೂಜಿ ಕಲ್ಲದಿದ್ದು ಮಣ್ಣದ ಕರಟ ಬೇಪ ಒಂದು ಪನಗ ಒಲ್ಲ ಪೊಲೀಸ್ ಸೈರನ್ ಅಂಡ ಬೆಚ್ಚ ಕರನ್ ಬುಗ್ಗಿಲ್ದಿ ಒಂಬಲ್ಪು ಕಲಸಲ ರಾತ್ರಿಗೆ ವಾದಿಕ್ಕಡು ಬಲ್ತಂದೆ ನಂಗೆ ಗೊತ್ತಾಗ್ತಿ ಕೂಡ ಪುಲ್ಲೆ ಮುಟ್ಟ ಕಾತುಕೊಳ್ಳೋಡು ಒಂಚಿಡು ಸೂರ್ಯ ಮೂಡುವೆಂದು ಒಲ್ಲ ಬೆಚ್ಚ ಕರ ಬುಗ್ಗಿಲ್ದಿ ಒಂಬಲ್ಪನ ಮರತ ಗೆಲ್ಲು ಮಿನಿ ತಾಗಡಿ ಫ್ಯಾಕ್ಟ್ರಿ ಬೋ ಬಕ ಮಣ್ಣದ ಕರ ಎ ಸಮಯ ಬರ್ಪುನು ಅಯ್ಯ ಉಮೆ ಪಂಪೆ ಬೊಂಬಾಯ್ದು ಬೈದಿರಿಂದ ಉಮೆ ತೂನಾ ಗೊತ್ತಾಗ್ಬಿಟ್ಟವು ದಲ ಬ್ಯಾಗ್ ದಲ ಕತ್ತಿಜೆ ಅತ್ ಯಾನ ಬ್ಯಾಗ್ ದೇಗ ಬತ್ತವರು ನಾನು 4 ದಿನೊಟ್ಟು ಎನ್ನ ಮಾಮ ಫಾರಿನ್ ಹಿಡಿದು ಊರು ಬರ್ಪೇನು ಬಣ್ಣಗೆ ನಮ್ಮನ್ನ ಡ್ರೆಸ್ ಪೂರ ಕನ್ಪೇನು ಬೊಗೆಂಕಲ್ಲ ಈ ಗಂಗರ ಬೇಪನ ಬಿಸ್ನೆಸ್ ಮಿತ್ತ ಡ್ರೆಸ್ ಪೂರ ಪಾಶ್ ಪೊಡ್ಲಿ ಉಲಾಯ್ದ ಐಟಮ್ ಒಂಚೂರು ಪಾಶ್ ಇತ್ತು ನಾ ಉಲಾಯ್ದ ಐಟಮ್ ಪಾಶ್ ಹೌದಾಗಿ ಆ ಉಲಾಯ್ ಛಾಟಿಡು ಅಂತ ಕಥೆಯ ಜೊತೆಗೆ ಸಾಗುವ ಹಾಸ್ಯವು ಒಂದಿನಿತೂ ಕೂಡ ಅಸಭ್ಯವಾಗಿರದೆ ಪ್ರೇಕ್ಷಕರಿಗೆ 100% ಮನೋರಂಜನೆಯನ್ನು ಒದಗಿಸುತ್ತೆ. ಮುಖ್ಯ ಭೂಮಿಕೆಯಲ್ಲಿ ಅಪ್ಪನ ಪಾತ್ರವನ್ನ ಖ್ಯಾತ ರಂಗನಟ ಶಿವಪ್ರಕಾಶ್ ಪೂಂಜಾ ಹರೇಕಳ ಅವರು ನಿರ್ವಹಿಸಿದ್ದು ಅವರ ಮನೋಜ್ಞ ಅಭಿನಯ ಪ್ರೇಕ್ಷಕರ ಕಣ್ಣಂಚನ ಒದ್ದೆಯಾಗಿಸುತ್ತೆ. ಇನ್ನು ಅಪ್ಪನ ಹೆಂಡತಿಯಾಗಿ ಮನೆಯೊಡತಿಯ ಪಾತ್ರಕ್ಕೆ ಈಗಾಗಲೇ ರಿಯಾಲಿಟಿ ಶೋಗಳ ಮೂಲಕ ಪ್ರೇಕ್ಷಕರ ಮನಗೆದ್ದಿರುವ ನಟ ಮರ್ವಿನ್ ಶಿರ್ವಾ ಜೀವ ತುಂಬಿದ್ದಾರೆ. ಇನ್ನು ಪೊಪ್ಪನ ಅಪ್ಪನ ಪಾತ್ರಕ್ಕೆ ಜೀವ ತುಂಬಿರೋದು ವಿ4 ನ್ಯೂಸ್ ಕಾಮಿಡಿ ಪ್ರೀಮಿಯರ್ ಲೀಗ್ನಲ್ಲಿ ಫ್ರೆಂಡ್ಸ್ ಮಂಗಳೂರು ತಂಡದಲ್ಲಿ ಮಿಂಚುತ್ತಿರುವ ಪ್ರತಿಭೆ ಪ್ರವೀಣ್ ಕೋಟ್ಯಾನ್ ಕೊಡೆಕಲ್ ಅವರು. ಒಂದು ಪ್ರಬುದ್ಧ ಪಾತ್ರವನ್ನ ಅಷ್ಟೇ ಅಚ್ಚುಕಟ್ಟಾಗಿ ನಿರ್ವಹಿಸಿರುವ ಪ್ರವೀಣ್ ಅವರ ಪಾತ್ರ ಕೊನೆಯವರೆಗೂ ನಾಟಕದಲ್ಲಿ ಹಾಸ್ಯದ ಜೊತೆಗೆ ಸಮಾಜಕ್ಕೆ ಕಿವಿಮಾತುಗಳನ್ನ ಹೇಳ್ತಾ ಸಾಗುತ್ತೆ. ಮಗ ಬತ್ತಿನ ಮನದನ ಇಂಚಾಂಡ ಬೇಜಾರಂಡ ಬಲೆ 10 ವರ್ಷ ಬಿಡ್ದು ಊರು ಬೈದಿನ ಮಗ ಜೋಕುನೊಟ್ಟಿಗೆ ಹೊಂದಾಣಿಕೆ ಆರುವಂತ ಸಮಯ ಪೋಪುನ ಮಗ ಕರೆಕ್ಟ್ ಅಂದು ಪಪ್ಪ ಈ ಸಂಬಂಧಲು ಪನ್ನಗ ಗಡಿಯಾರದ ಮುಲ್ಲಿತಿಲಕ ಪ್ರತಿ ಗಂಟೆಗೊರ ಗಂಟೆ ಅನಗ ಗಂಟೆದ ಮುಲ್ಲುದ ಕೈತಡೆ ನಿಮಿಷದ ಮುಲ್ಲುಲ ಸೆಕೆಂಡದ ಮುಲ್ಲುಲ ಬರ್ಪುಂಡೆ ಬರೋಡೆ ಆ ವಿಶ್ವಾಸ ಎಂಕೊಂಡು ಪಪ್ಪ ಆ ವಿಶ್ವಾಸ ಉಂಡತಾ ಬಗದೆ ಪೋಟಿನು ಬಲ್ ಚಾಬಲ್ ಬಲ್ ಅತಮೆ ಪ್ರಕಾಶ ಈ ಪೋಡೆ 15 ಗಂಟೆ ಬರ್ತಾ ಇರ್ತೀನಿ ಅತಮೆ ಬೊಕ್ಕದಾನೆ ಬೇಗ ಇದ್ದೀನಿ ನಿಕ್ಲಿಕ್ ಮಾತ ಸರ್ಪ್ರೈಸ್ ಕೊರ್ಕ ಬಂದೆ ಅನಂಚ ಮಂದಿ ಅಂಚನ ಐ ಕುಲ್ದಲ ಬುಲ್ ನಲ್ತೋ ಅಂತ ಭೋಪೆ ಅಂದೆ ತಾಲ ಪೋಲ ಕೆಲವಿತ್ತನ ಈಗ. ಇನ್ನು ಸಂದೀಪ್ ಶೆಟ್ಟಿ ಮಾಡಿಬೆಟ್ಟು ಮತ್ತು ಪ್ರಸನ್ನ ಶೆಟ್ಟಿ ಬೈಲೂರು ಈ ಕಾಂಬಿನೇಷನ್ ತುಳುನಾಡಿನಲ್ಲಿ ಮಾಡಿರುವ ಹಾಸ್ಯದ ಮೂಡಿ ಅಷ್ಟಿಷ್ಟಲ್ಲ. ಅದೇ ಡೆಡ್ಲಿ ಕಾಮಿಡಿ ಕಾಂಬಿನೇಷನ್ ಈ ಡ್ರಾಮಾದಲ್ಲೂ ಮುಂದುವರೆದಿದೆ. ಪೊಪ್ಪನ ಅಳಿಯನಾಗಿ ಮನೆಗೆ ಎಂಟ್ರಿ ಕೊಡುವ ಸಂದೀಪ್ ಶೆಟ್ಟಿ ಮಾಡಿಬೆಟ್ಟು, ಪೊಪ್ಪನ ಅಪ್ಪನ ಕ್ಯಾರೆಕ್ಟರ್ ಆಗಿ ಮನೆಗೆ ಎಂಟ್ರಿ ಕೊಡುವ ಪ್ರಸನ್ನ ಶೆಟ್ಟಿ ಬೈಲೂರು ಅವರ ಜೋಡಿ ಕ್ಷಣವೂ ಬಿಟ್ಟಿರಲಾರದಂತೆ ಪ್ರೇಕ್ಷಕರನ್ನ ನಗಿಸುತ್ತೆ. ಇವರ ಜೊತೆಗೆ ರಾಜೇಶ್ ಅಳಪೆ, ಮಧುಕರ್ ಅಮೀನ್ ಪಲಿಮಾರು,
ಖುಷಿ ಉಲ್ಲಂಜೆ ಮತ್ತು ಶ್ರೀನಿವಾಸ್ ಉಚ್ಚಿಲ ನಟಿಸಿ ಮನೋಜ್ಞ ಅಭಿನಯ ನೀಡಿದ್ದಾರೆ. ಸುಜಿತ್ ಶೆಟ್ಟಿ ಕಾಪು ಅವರು ಡಿಫರೆಂಟ್ ಮ್ಯಾನರಿಸಂನ ಪಾತ್ರದಲ್ಲಿ ನಟಿಸಿದ್ದಾರೆ. ಅವರ ತಂಗಿಯಾಗಿ ಖ್ಯಾತ ನಟಿ ರೂಪಶ್ರೀ ವಿರ್ಕಾಡಿ ಅವರು ಗಮನ ಸೆಳೆಯುತ್ತಾರೆ. ಉಳಿದಂತೆ ಕಲಾವಿದರಾದ ರಘುರಾಜ್ ಪಣಿಯಾಡಿ, ಅರುಣ್ ಸಾಲ್ಯನ್ ತೋನ್ಸೆ, ಪ್ರವೀಣ್ ಕೋಟ್ಯಾನ್ ಕೊಡಕಲ್, ಯಶವಂತ್ ಉಪ್ಪೂರು, ಶಶಿ ಗುಜ್ರಾನ್ ಪಡುಬಿದ್ರೆ ಅವರ ನಟನೆ ನಾಟಕಕ್ಕೆ ಜೀವ ತುಂಬಿದೆ. ಯಾನ್ ಪೋಯರ್ಸ ಬಂದಿತ್ತು ಈ ಬೇಗ ಬೋದು ಊತೋಗು ಕೋರಿ ಕೂತದು ಬಲ್ಲಿ ಯಾನ್ ರಾತ್ರಿ ಬೋದು ಅಡು ಬಲಸದು ಬರುತ್ತೆ ಅಂತ ಯಾನ್ ರಾತ್ರಿ ಬೋದು ಅಡು ಬಲಸರ ಗೋಪೆ ಭೂತದ ಕಲ್ಲು ಚಂಡಿ ಹೌದಾ ಮೇರೆ ಏರಾ ಜಾಗಲತ್ತ ಬಾರ್ದಿನ ಬಾಂದ್ ಕಲ್ಲಿಗೆ ಕೋರಿ ಕೂತು ಬೈ ಬೊಗ ಯಾನ ದಾದ ಐಕ್ಯ ಅಡು ಬಲಸದು ಸೀದಾ ಬತ್ತೆ ಅಂಚತ್ತಲ್ಲ ಇತ್ತೆ ನಮ್ಮ ದೈವದ ಕಲ್ಲು ಐತ ಬರಿತ ತಪ್ಪುನು ನಮ್ಮ ತಾನೆ ಬರಿತ ಕಲ್ಲು ಹೋಯ್ತೆ ತೊಂದ್ರೆ ಈಗಲ ದೈವೇನ ವೈಫೈ ಆಲ್ಮೋನ್ ಪದಬರು ಹೋಯ್ತಿಗೆ ತೊಂದ್ರೆ. ಇನ್ನು ನಾಟಕದ ಟೈಟಲ್ ಸಾಂಗ್ ಕೂಡ ಅದ್ಭುತವಾಗಿ ಮೂಡಿಬಂದಿದೆ. ಸುನೀಲ್ ಚಿತ್ರಾಪುರ ಸಾಹಿತ್ಯ ಬರೆದಿರುವ ಪೊಪ್ಪ ಎನ್ನುವ ಹಾಡಿಗೆ ಸಂತೋಷ್ ಸೋನು ಮತ್ತು ಮಾಸ್ಟರ್ ನಿನಾದ್ ಕಾಪು ಧ್ವನಿಯಾಗಿದ್ದಾರೆ. ನಾಟಕದ ನಿರ್ದೇಶನ ಮಾಡಿರುವ ಶರತ್ ಉಚ್ಚಿಲ ಅವರೇ ಈ ಹಾಡಿಗೂ ಸಂಗೀತ ನಿರ್ದೇಶನ ಮಾಡಿದ್ದಾರೆ. ಈ ಮೂಲಕ ಈ ಹಾಡು ಇಡೀ ನಾಟಕದ ಜೀವಾಳವಾಗಿ ಮೂಡಿಬಂದಿದೆ. ಸಂದೀಪ್, ನಿತಿನ್, ಕೀರ್ತನ್, ನಿಖಿಲ್, ಪ್ರಜ್ವಲ್, ಸುರೇಶ್ ಕುಂಜೂರು ಅವರ ಮೂಲಕ ಅದ್ಭುತ ಸೆಟ್ ನಾಟಕದ ಸೊಬಗನ್ನ ಮತ್ತಷ್ಟು ಹೆಚ್ಚಿಸಿದೆ. ಇನ್ನು ನಾಟಕವು ಅದ್ಭುತವಾದ ಧ್ವನಿ ಮತ್ತು ಬೆಳಕಿನ ಸಂಯೋಜನೆಯನ್ನ ಹೊಂದಿದ್ದು, ಈ ಜವಾಬ್ದಾರಿಯನ್ನ ಕಾಪು ಶ್ರೀ ಗುರು ಸೌಂಡ್ಸ್ನ ಹರೀಶ್ ಕಾಪು ಅವರು ನಿರ್ವಹಿಸಿದ್ದಾರೆ. ಧ್ವನಿ ನಿಯಂತ್ರಣದ ಕೆಲಸವನ್ನ ಸಂತೋಷ್ ಸನಿಲ್ ಕಾಪು ಮಾಡಿದ್ದು, ಮೇಕಪ್ನಲ್ಲಿ ಚೈತನ್ಯ ಕಲಾ ಆರ್ಟ್ಸ್ ಬೈಲೂರು ಸಹಕರಿಸಿದ್ದಾರೆ. ನಯೇಶ್ ಶೆಟ್ಟಿ ಎಲ್ಲೂರು ಅವರ ಸರ್ವ ಸಹಕಾರ ಪೊಪ್ಪ ನಾಟಕಕ್ಕಿದೆ. ಈ ಮೂಲಕ ಮತ್ತೊಂದು ಅದ್ಭುತ ನಾಟಕ ವಿ4 ಸ್ಟ್ರೀಮ್ ಮೂಲಕ ಮೂಡಿಬರಲು ಸಜ್ಜಾಗಿದೆ. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ 24/7 ಮಂಗಳೂರು.